ಸೊಲ್ಮಿಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ಭಾರತೀಯ ಜನತಾ ಪಕ್ಷದ ನಿಲಿಟ್ಟು ಕರ್ನಾಟಕ ವಿಧಾನ ಪರಿಷತ್ ಓಟುದಲೆಕ್ಕೊಡು ಪದವಿ ಕಲ್ತಿನಕ್ಲೆನ ಬೊಕ್ಕ ಬರವು ಕಲ್ಪನಕ್ಲೆನ ನೈಋತ್ಯ ಕ್ಷೇತ್ರದ ಕಾರ್ಯಕರ್ತರ ಸಭೆ ಸೋಮವಾರ ಕುಡ್ಲ ಕೊಡಿಯಲ್ ಬೈಲ್ದ ಸುಧೀಂದ್ರ ಸಭಾಭವನಡು ನಡೆತಂಡು. ಪದವಿ ಕಲ್ತಿನಕ್ಲೆನ ಬೊಕ್ಕ ಬರವು ಕಲ್ಪನಕ್ಲೆನ ನೈಋತ್ಯ ವಿಧಾನ ಪರಿಷತ್ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರ ಸಭೆನು ಪಕ್ಷದ ರಾಜ್ಯ ಕುರ್ಕಾರಿರು ಬಿವೈ ವಿಜಯೇಂದ್ರ ಉದಿಪನ ಮಲ್ತೆರು. ಸಭೆಟ್ಟು ವಿಜಯೇಂದ್ರ ಪಾತಿರ್ದು ದಕ್ಷಿಣ ಕನ್ನಡ ಜಿಲ್ಲೆಡ ಒವ್ವೇ ಜವಾಬ್ದಾರಿನ ಕೊರುಂಡ ಸಮರ್ಥವಾದ ತೂವೊನ್ಮೇರು ಪಂಡ ಐಕ ಕಾರಣ ಅಕ್ಲೆಡ ಪ್ರಾಮಾಣಿಕತೆ ಉಂಡು ಅಂಚಾದ ಜಿಲ್ಲೆದ ಜನಕ್ಲೆಗೂ ನಾಯಕರಿಗೂ ಕಾರ್ಯಕರ್ತರಿಗೂ ವಿಶೇಷ ಮೆಚ್ಚುಗೆ ಸಂದಾವೆ. ಬಿಜೆಪಿದ ಅಭ್ಯರ್ಥಿಲೇನು ಗೆಂದಾಯರೆ ಮಾತಿರ್ಲ ಪುಣ್ಯ ಒಡೊಂದು ಪಂಡಿರು. ನೈಋತ್ಯ ವಲಯದ ಪದವಿ ಕಲ್ತಿನಕ್ಲೆನ ಕ್ಷೇತ್ರುಡು ಒಟ್ಟು ಗುಂತುನ ಡಾಕ್ಟರ್ ಧನಂಜಯ ಸರ್ಜಿ ಬೊಕ್ಕ ಬರವು ಕಲ್ಪನಕ್ಲೆನ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಎಸ್.ಎಲ್. ಬೋಜೇಗೌಡರು ಸಭೆಟ್ಟು ಪಾಲ್ದೆತ್ತೊಂದು ಎಂಕ್ಲೇನು ಗೆಂದಾಲೆ ಎಂದು ಭಿನ್ನಾಯ್ತೊಂಡಿರು. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಗುರ್ಕಾರ್ಯರು ಸತೀಶ್ ಕುಂಪಲ, ಶಾಸಕರಾಯನ ವಿ ಸುನಿಲ್ ಕುಮಾರ್, ಉಮಾನಾಥ ಕೋಟ್ಯಾನ್, ರಾಜೇಶ್ ನಾಯಕ್, ಭಾಗೀರಥಿ ಮುರುಲ್ಯ, ಹರೀಶ್ ಪೂಂಜಾ ಬೊಕ್ಕ ನಾಯಕರು ಕೋಟ ಶ್ರೀನಿವಾಸ ಪೂಜಾರಿ, ಗಣೇಶ್ ಕಾರ್ಣಿಕ್, ಬ್ರಿಜೇಶ್ ಚೌಟ, ರುಕ್ಮಯ್ಯ ಪೂಜಾರಿ, ಬಾಲಕೃಷ್ಣ ಭಟ್ ಸಭೆಟ್ಟಿದ್ದರು. ರಾಜ್ಯಾಧ್ಯಕ್ಷರಿಗೆ ನಾವು ಭರವಸೆನ ನೀಡ್ತೇವೆ. ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಏನು ಚುನಾವಣೆ ನಡೀತಾ ಇದೆ, ನಾವೆಲ್ಲ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಪ್ರಾಮಾಣಿಕವಾಗಿ ದುಡಿತೇವೆ. ಹಾಗಾಗಿ ಅಧ್ಯಕ್ಷರು ಚಿಂತೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನ ಸತೀಶ್ ಅವರು ಹೇಳಿದ್ರು. ನಾನು ಕೂಡ ಇವತ್ತು ರಾಜ್ಯದ ಅಧ್ಯಕ್ಷ ಇರ್ಬೋದು, ಅದಕ್ಕಿಂತ ಮುಂಚಿತವಾಗಿ ನಾನು ಪಕ್ಷದ ಒಬ್ಬ ಕಾರ್ಯಕರ್ತ. ದಕ್ಷಿಣ ಕನ್ನಡಕ್ಕೆ ಮತ್ತೊಂದು ಹೆಸರು ಏನಪ್ಪಾ ಅಂತ ಹೇಳಿದ್ರೆ ಅದು ಪ್ರಾಮಾಣಿಕತೆ. ಹಾಗಾಗಿ ಯಾವುದೇ ಜವಾಬ್ದಾರಿನ ಕೊಟ್ಟಂತ ಸಂದರ್ಭದಲ್ಲಿ, ಚುನಾವಣೆಗಳು ಬಂದಂತ ಸಂದರ್ಭದಲ್ಲಿ ನಮ್ಮೆಲ್ಲ ಮುಖಂಡರು, ಕಾರ್ಯಕರ್ತರು, ಹಿರಿಯರ ಮಾರ್ಗದರ್ಶನದಲ್ಲಿ ಏನೇ ಸಮಸ್ಯೆಗಳು, ವ್ಯತ್ಯಾಸಗಳು ಇದ್ದರೂ ಸಹ ಅದನ್ನೆಲ್ಲವನ್ನು ಕೂಡ ಬದಿಗಿಟ್ಟು ಪ್ರಾಮಾಣಿಕವಾಗಿ ದುಡಿತಾರೆ ಅಂತಕ್ಕಂಥ ಸಂಶಯ ಯಾರೂ ಕೂಡ ಇಲ್ಲ. ಹಾಗಾಗಿ ದಕ್ಷಿಣ ಕನ್ನಡದ ನಮ್ಮೆಲ್ಲ ಪಕ್ಷದ ಮುಖಂಡರಿಗೆ, ಕಾರ್ಯಕರ್ತರಿಗೆ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಕೃತಜ್ಞತೆಯ ಸಂದರ್ಭದಲ್ಲಿ ಸಲ್ಲಿಸ್ತಾ, ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಎಷ್ಟು ಶ್ರಮವನ್ನು ಹಾಕಿದ್ದಾರೋ, ಎಷ್ಟು ಶ್ರದ್ಧೆಯಿಂದ ಕೆಲಸವನ್ನು ಮಾಡಿದ್ದಾರೋ, ಅಷ್ಟೇ ಶ್ರದ್ಧೆಯಿಂದ ಶ್ರಮವನ್ನು ಹಾಕಿರ್ತಕ್ಕಂಥವ್ರು ರಾಜ್ಯದಲ್ಲಿದ್ದಂಥ ನಮ್ಮೆಲ್ಲ ಜೆಡಿಎಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ನೋಟಿಸ್ ಕೊರಿಯರಿಗಾದ ಬೆಳ್ತಂಗಡಿ ಶಾಸಕರು ಹರೀಶ್ ಪೂಂಜಾ ಮೇರನ ಇಲ್ಲಡೆ ಸುರೂಕು ಮೂವೇರು ಪೊಲೀಸರು ಪೋದಿತ್ತರು ಅಂಡ್ 6 ಪೊಲೀಸ್ ಸ್ಟೇಷನ್ಗೆ ಬರಂದೆ ಜನ ಸೇರ್ಸಾಯಿ ನೀಡಿದವ್ರ ಭದ್ರತೆಗೆ ಹೆಚ್ಚಿಗೆ ಕೂಟ ಕಡಪುಡ್ದು ಕೊರಡಾದ ಬತ್ತನಂದು ಎಸ್ಪಿ ಸಿಬಿ ರಿಷಂತ್ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಸುದ್ದಿ ಕುಟ್ಟೋಡು ತೆರಿಪಾದರು. ಬೆಳ್ತಂಗಡಿ ಶಾಸಕರು ಹರೀಶ್ ಪೂಂಜಾ ಮೇರಿನ ಬಂಧನ ಹೈಡ್ರಾಮುಡು ಪೊಲೀಸರ ಅಗತ್ಯ ಇಜ್ಜಂದೆ ಇಲ್ಲಡು ಪೊಗದೇರು ಪಂಪನ ದೂರುಗೂ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ನಡಪೈನ ಸುದ್ದಿ ಕುಟ್ಟುಡು ದಕ್ಷಿಣ ಕನ್ನಡ ಎಸ್ಪಿ ರಿಷಂತ್ ಸಿಬಿ ನಿಜ ಸ್ಥಿತಿ ದಾನೆಂದು ಮಾಧ್ಯಮಕ್ಕೂ ತೆರಿಪಾದರು. ಶಾಸಕರ್ನ ಇಲ್ಲಡೆ ಸುರುಕು ನೋಟಿಸ್ ಕೊರ್ಪುನ ಲೆಕ್ಕೊಡು ಮೂವೇರು ಪೋದಿತ್ತೆರು ಅಂಡ 6 ಸ್ಟೇಷನ್ಗೆ ಬರಂದೆ ಅವಳು ಜನ ಸೇರ್ಸಾಯಿ ನೀಡಿದವ್ರ ಭದ್ರತೆಗಾದ ಹೆಚ್ಚಿಗೆ ಪೊಲೀಸರೇನು ಕಡಪುಣ್ಣಂಚ ಅಂಡ್ ಅಲ್ತ ಮಾರ್ಗ ಸಪುರಾಯಿ ನೀಡಿದವ್ರ ನಿಕ್ಲು ಪೋಂಡ ಅವಳು ಜನ ಪೋಪೆರು.
ಐಡ್ದು ಬೊಕ್ಕ ಎಂಕುಲು ಸ್ಟೇಷನ್ಗೆ ಹಾಜರು ಆಪಾಂದ ತೆರಿಪಾಯಿ ನಿರ್ದಾವ್ರ ಎಂಕುಲು ಬೈದ ಬೇತೆದಾಲೈಜಿ ಅವಳು 500 ಜನ ಸೇರ್ಸಂಡಲ 1 ಲಕ್ಷ ಜನ ಸೇರ್ಸಂಡಲ ಕಾನೂನು ಮಾತಿರೆಗಳ ಒಂಜೆ ಎಂದು SP ಪಂಡೆರು. ಶಾಸಕರು ಕಾನೂನುಗೂ ತರೆಬಗ್ಗಾವಡೆ ನೋಟಿಸ್ ಕೊಡ್ತಾ ಕಾಲಾವಕಾಶ ಕೇಂದಿರು ಬಾಕಿ ಅರೆಗಬುಡ್ನ ವಿಚಾರ ಅಂದು ರಿಷನ್ CB ಪಂಡೆರು. ಬೆಳ್ತಂಗಡಿ ಅಕ್ರಮ ಗಣಿಗಾರಿಕೆ ವಿಚಾರಡು ಜಾಗಿಡು ಕೆಲಸದಕ್ಕಲು ಪಂಡಿನಂಚ ಸಂಬಂಧಪಟ್ಟಿನ ಒರಿ ಆರೋಪಿನ ಬಂಧನ ಮಲ್ತದಂಡು. ಪಾಪದಕ್ಕಲೊಂದು ಪನ್ಪುನವು ತಪ್ಪು ಅಕ್ಲಕ್ಲಿನ ಪ್ರಕಾರ ಮಾತಿರ್ಲ ಪಾಪದಕ್ಕುಲೆ ಅಂಚಾಪುಜಿ ಕೋಟುಗು ಬೋಡಾಯಿನಿ ಸಾಕ್ಷಿ ಐಕ ಬೋಡಾಯಿನ ಸಾಕ್ಷಿ ಕೊರ್ಪ ಅವಳು ಒಂಜಿ ಖಾಸಗಿ ಜಾಗೆ ಇತದು ಬೊಕ್ಕೊಂಜ ವರ್ಗ ಜಾಗೆ ತಹಶೀಲ್ದಾರ್ ಪಿಂದದು ವರದಿ ಕೊಡ್ತೇರು ಐತ ಬಗೆಟ್ ತನಿಖೆ ನಡತೊಂದುಂಡು. ಬೊಕ್ಕೊರಿ ಆರೋಪಿ ತರೆ ತಪ್ಪಾದಿತದು ಬೇಗ ಪತ್ತುವ ಏರೆಲ್ಲ ಬುಡ್ಪುನ ಪ್ರಶ್ನೆ ಇಜ್ಜಿಂದ ದಕ್ಷಿಣ ಕನ್ನಡ ಜಿಲ್ಲಾ SP ರಿಷನ್ CB ಪಂಡೆರು. 4,000 ಹೆಚ್ಚ ಜೋಕ್ಲೆಗ್ ಯಕ್ಷಗಾನ ತರಬೇತಿ ಕೊರ್ದು ದೇಶದೋರ್ಮೆಗು ಈ ಕಲೆನು ಮುಟ್ಟಾವ್ನ ಪುಗಾರ್ನ ವಿಷಯ ಅಂದ್ ಜಮ್ಮು ಕಾಶ್ಮೀರ ಇಂಧನ ಇಲಾಖೆದ ಮುಖ್ಯ ಕಾರ್ಯಂತರು ರಾಜೇಂದ್ರ ಪ್ರಸಾದ್ ಪಂತೆರು ಕುಡ್ಲದ ಅಡ್ಯಾರಡು ಯಕ್ಷ ಧ್ರುವ ಪಟ್ಲ ಸಂಭ್ರಮಡು ರಡ್ಡನೇ ಸಭಾಲೇಸುಡು 6 ಪಾಲ್ದೆ ತೊಂಡೆರು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಕುಡ್ಲದ ಯಕ್ಷಧ್ರುವ ಪಟ್ಲ ಸಂಭ್ರಮ 2024 ಕಾರ್ಯಕ್ರಮ ಕುಡ್ಲ ಅಡ್ಯಾರ್ದ ಅಡ್ಯಾರ್ ಗಾರ್ಡನ್ ನಡೆತದಿತ್ತದು. ರಡ್ಡನೇ ಸಭಾಲೇಸುಡು ಧರ್ಮಸ್ಥಳ ಕನ್ಯಾಡಿ ಶ್ರೀ ರಾಮಕ್ಷೇತ್ರದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಆಶೀರ್ವಚನ ಕೊರಿಯರು. ಎಡ್ಡ ಕೆಲಸಗೂ ದಾನ ಮಲ್ಪನ ಸಂಪತ್ತು ವ್ಯರ್ಥ ಆವಂದು ದಿತ್ತದೀಪನ ಬದಲು ಯೋಗ್ಯವಾಯಿನಕ್ಲೆಗ್ ಪಟ್ಟಂಡ ಸಂಪತ್ತು ರಡ್ಡು ಪಾಲ್ ಹೆಚ್ಚಾಪುಣಂದು ಸ್ವಾಮೀಜಿ ಪಂಡೆರು. ಜಪ್ಪು ಬೊಕ್ಕ ಕಾಶ್ಮೀರ ಇಂಧನ ಇಲಾಖೆದ ಪ್ರಿನ್ಸಿಪಾಲ್ ಸೆಕ್ರೆಟರಿ ರಾಜೇಂದ್ರ ಪ್ರಸಾದ್ ಪಾತಿರ್ದು 4,000 ಹೆಚ್ಚ ಜೋಕ್ಲೆಗ್ ಯಕ್ಷಗಾನ ತರಬೇತಿ ಕೊರ್ದು ದೇಶದ ಬೇತೆ ಬೇತೆ ಕಡಿಟ್ ಯಕ್ಷಗಾನದಿ ಒಂದು ಈ ಕಲೆನು ಮುಟ್ಟ ಒಂದು ಪುನವು ಪುಗರಿನ ವಿಷಯ ಅಂದ್ ಪಂಡೆರು. ಟ್ರಸ್ಟ್ದ ಮಹಾದಾನಿ ಬೊಕ್ಕ ಪ್ರಧಾನ ಸಂಚಾಲಕರು ಶಶಿಧರ ಶೆಟ್ಟಿ ಬರೋಡ ಗುರ್ಕಾರ್ಮೆ ವಹಿಸುದಿತ್ತೇರು. ಬೊಂಬಾಯಿ ಬಂಟೆರ್ನ ಸಂಘದ ಗುರ್ಕಾರ್ಯರು ಪ್ರವೀಣ್ ಭೋಜ ಶೆಟ್ಟಿ, ಮಹಾದಾನಿ ಬೊಕ್ಕ ಪ್ರಧಾನ ಸಂಚಾಲಕರು ಐಕಳ ಹರೀಶ್ ಶೆಟ್ಟಿ, ರವಿರಾಜ್ ಶೆಟ್ಟಿ ನಿಟ್ಟೆಗುತ್ತು, ಭುವನೇಶ್ ಪಚ್ಚಿನಡ್ಕಂ, ಜಯಂತ್ ಕೋಟ್ಯನ್ ನಡುಬೈಲು, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ದ ಡಿಲ್ಲಿ ಘಟಕದ ಗುರ್ಕಾರ್ಯರು ವಸಂತ ಶೆಟ್ಟಿ ಬಿಳ್ಳಾರೆ ಇಂಚ ಬೇತೆ ಬೇತೆ ವಲಯದ ನಾಯಕಿಯರು ಕಾರ್ಯಕ್ರಮಟ್ಟು ಪಾಲ್ದೆತ್ತೊಂಡೆರು. ಚಿಂತಾಯಂತು ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮವಾಮ್ಯಾಂ. ಅನನ್ಯವಾಗಿ ಚಿಂತನೆಯನ್ನು ಮಾಡತಕ್ಕಂಥ ಭಗವದ್ಭಕ್ತನ ಯೋಗಕ್ಷೇಮವನ್ನು ನಾನೇ ನೋಡ್ತೇನೆ ಭಗವಂತ ಹೇಳ್ತಾನಂತೆ. ಆಗಿರುವಾಗ ಇವತ್ತು ನಮಗೆ ಇಡೀ ದೇಶವನ್ನ ಇಡೀ ಸನಾತನ ಧರ್ಮವನ್ನ ರಕ್ಷಿಸ್ತಕ್ಕಂಥ ಒಂದು ದೊಡ್ಡ ಚೈತನ್ಯಶೀಲ ಶಕ್ತಿ ಅಂದ್ರೆ ಅದು ನಮ್ಮ ಯಕ್ಷಗಾನ. ಅದಕ್ಕೆ ಇವತ್ತು ನಾವು ಭಟ್ಕಳದಲ್ಲಿ ನಮ್ಮ ಚಾತುರ್ಮಾಸ ಅಲ್ಲಿ ಕೂಡ ಸುಮಾರು ಒಂದು 40 ದಿವಸ ಮೇಲೆ ದಿನ ಯಕ್ಷಗಾನವನ್ನು ಇಡ್ತಾ ಇದ್ದೇವೆ. ಅದರ ಮುಖಾಂತರ ನಮಗೆ ಸನಾತನ ಧರ್ಮದ ರಾಮಾಯಣ ಇರ್ಬೋದು, 1 ವಾರ ನಾವು ಕಂಟಿನ್ಯೂ ರಾಮ ಹುಟ್ಟಿದಂದಿಂದ ನಿರ್ಯಾಣವರೆಗೆ ತೋರಿಸ್ತೇವೆ ಜನರಿಗೆ. ಮತ್ತೆ ಭಾಗವತ ಇರ್ಬೋದು. ಇದು ಯಾಕೆ ಹೇಳ್ತೇನೆ, ನಮಗೆ ಸಂಸ್ಕಾರ ಬರಬೇಕಾದ್ರೆ ನಾವು ಯಕ್ಷಗಾನದ ಹಿಂದೆ ಹೋಗ್ಬೇಕು. ಆಗಿರುವಾಗ ನಮ್ಮ ಭಾಗವತರು ಬಹಳ ಪುಣ್ಯದ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥ ನಾಯಕರು ತುಂಬಾ ಒಳ್ಳೆಯ ರೀತಿಯ ಸಹಕಾರವನ್ನು ಕೊಟ್ಟಿದ್ದೀರಿ. ಸಭೆಯಲ್ಲಿರ್ತಕ್ಕಂಥವರು ಇನ್ನೂ ಕೂಡ ಹೆಚ್ಚಿನ ರೀತಿಯ ಸಹಕಾರವನ್ನು ಕೊಟ್ಟು ಪಟ್ಲ ಭಾಗವತರ ಈ ಕೈಂಕರ್ಯಕ್ಕೆ ನಾವು ಪೂರ್ಣ ಒಂದು ಆನೆ ಬಲವನ್ನು ತುಂಬಿಸುವಂತ ಅಗತ್ಯತೆ ಇದೆ. ಇಂತಹ ಕಾರ್ಯಕ್ರಮವನ್ನು ಸಂಯೋಜಿಸಿದಂತ ಪಟ್ಲ ಭಾಗವತರಿಗೆ, ಅವರ ತಂಡಕ್ಕೆ ನನ್ನ ಆರಾಧ್ಯ ಸ್ವಾಮಿ ಅಂತ ಶ್ರೀರಾಮಚಂದ್ರ ಇವರು ಎಲ್ಲ ಭಾಗ್ಯವನ್ನು ಕೊಡ್ಲಿ ಅಂತ ಹೇಳಿ, ಈ ಕಲೆಯ ಹಿಂದೆ ಕಲಾವಿದನ ಬದುಕಿನ ಒಂದು ಜೀವನವನ್ನ ಅರಿತು ಆ ಜೀವನದ ಕಷ್ಟ ಸುಖ ಅವರ ಒಂದು ಸಂಕಷ್ಟವನ್ನ ತಿಳಿದು ಅವರ ಉನ್ನತಿಗಾಗಿ ಶ್ರಮಿಸುವಂತಹದ್ದು. ಅವರಿಗೆ ವಿದ್ಯಾಭ್ಯಾಸದ ಮಕ್ಕಳಿಗೆ ವಿದ್ಯಾಭ್ಯಾಸದ ಕುರಿತಾಗಲಿ ಅಥವಾ ಅವರನ್ನ ವಸತಿಯ ಬಗೆಯಾಗಲಿ ಅಥವಾ ಅವರ ಒಂದು ಆರೋಗ್ಯದ ಚಿಂತಕರಾಗಿ ಎಲ್ಲ ತರದಿಂದಲೂ ಇವತ್ತಿನ ಈ ಸಭೆಯಲ್ಲಿ ಕಂಡು ಬಂದಂತ ವಿಷಯ ಅಂದ್ರೆ ಇದು ಬರೇ ಯಕ್ಷಗಾನಕ್ಕೆ ಸೀಮಿತವಾಗದೆ ಅದರಲ್ಲಿ ನಮ್ಮ ಕರಾವಳಿಯ ಇತರ ಕಲೆಗಳಾದಂತಹ ದೈವಾರಾಧನಾ ಕಲಾವಿದರು, ಕಂಬಳ ಹಾಗೂ ಇನ್ನಿತರ ಕಲೆಗಳ ಕಲಾವಿದರನ್ನು ಕೂಡ ಒಟ್ಟುಗೂಡಿಸಿ ಅವರ ಒಳಿತಿಗಾಗಿ, ಕಲಾವಿದರ ಒಳಿತಿಗಾಗಿ ಹಾಗೂ ಕಲೆಯ ಒಳಿತಿಗಾಗಿ ನಮ್ಮ ಯಕ್ಷಧ್ರುವ ಪಟ್ಲ ಶ್ರಮ ಪಡುವಂತಹದ್ದು ಒಂದು ಅತ್ಯಂತವಾದಂಥ ಶ್ಲಾಘನೀಯವಾದಂಥ ವಿಷಯವಾಗಿದೆ.
ಕರಿನ ಒಂಜಿ ವಾರದ್ದು ಒಡಿಪು ಸುತ್ತಮುತ್ತು ಎಡ್ಡೆ ಬರ್ಸ ಬೈದನು ಅಂಚಾದ ಸ್ವರ್ಣ ಸುದಿತ ಬಜೆ ಅಣೆಕಟ್ಟುಡು ನೀರ್ದ ಮಟ್ಟ ಏರ್ದುಂಡು ಆ ಲೆಕ್ಕುಡು ನೀರ್ದ ರೇಷನಿಂಗ್ ಕ್ರಮದಿತ್ತು ಪಾಡುವಂದು ಪೌರ ಕಮಿಷನರ್ ರಾಯಪ್ಪ ತೆರಿಪಾದರು. ಈ ಸರ್ತಿ ದೊಂಬು ಬಾರಿ ಜೋರಾದಿತ್ತದ ನೀರ್ದ ಮಲ್ಲ ಸಮಸ್ಯೆ ಉಂಡಾದಿತ್ತದ ಮಾತಿರ್ಲ ಬರ್ಸ ಏಪ ಬರು ಒಂದು ಕಾತೊಂದಿತ್ತೆರು ಆಂಡ ಬರ್ಸ ಮರಿಯಲ ಸುರುವಾಪ ನಡೆದು ದುಂಬೆ ಬೈದಂಡು ಒಡಿಪು ಸುತ್ತಮುತ್ತುಡ್ಲ ಎಡ್ಡೇನ ಬರ್ಸ ಬೈದಂಡು ಸ್ವರ್ಣ ಸುದೆತ ಬಜೆ ಅಣೆಕಟ್ಟುಡು ನೀರ್ದ ಮಟ್ಟ ಏರ್ ನೆಡ್ದಾವ್ರ ಒಡಿಪು ನಗರುಡು ನೀರ್ದ ರೇಷನಿಂಗ್ ಕ್ರಮ ಇತ್ತಿನೇನು ದೆತ್ತು ಪಾಡುವ ಸರಾಗವಾದ ನೀರು ಬದುಕವಾಂದ್ ಒಡಿಪು ನಗರಸಭೆತ ಪೌರ ಕಮಿಷನರ್ ರಾಯಪ್ಪ ತೆರಿಪಾದರು. ಜಿಲ್ಲೆದೋರ್ ಮೆಡ್ ಬೊಕ್ಕ ಪಡ್ಡೈಗಟ್ಟದಂಚಿ ಬರ್ಸ ಎಡ್ಡೆ ಬತದಿತ್ತದ ಕಾರ್ಲದ ಮುಂಡ್ಲಿ ಅಣೆಕಟ್ಟುಡು ನೀರು ದಿಂಜಿದಂಡು ಈ ಅಣೆಕಟ್ಟುಡು ರಡ್ಡು ಬಾಕಿಲ್ ದೈದೆರು ಅಂಚಾದ ಸ್ವರ್ಣ ಸುದೆಟ್ ನೀರ್ದ ಉಲಪರಿಪು ಹೆಚ್ಚಾತಂಡು ದೇರ್ದು ಬಜಿ ಅಣೆಕಟ್ಟುಡು ಬೋಡಾಯಿನಾತು ನೀರು ಒಟ್ಟಾವಂದುಂಡು ರೇಷನಿಂಗ್ ವ್ಯವಸ್ಥೆ ದಡಿಟ್ಟು ರಡ್ಡು ದಿನಕ್ಕೊರ ನೀರು ಒದಗಾವನ ಕ್ರಮನು ಕೈ ಬುಡ್ದು ಸರಾಗವಾದ ನೀರು ಒದಗಾವಣುಂದು ಪೌರ ಕಮಿಷನರ್ ರಾಯಪ್ಪ ತೆರಿಪಾದರು. ನ್ಯೂರಾಲಜಿ ವಿಭಾಗಡು ಡಾಕ್ಟರ್ ಕೆಆರ್ ಶೆಟ್ರನ ಕೊಡುಗೆ ದಿಂಜಾಂದ್ ಕಣಚೂರು ಸಂಸ್ಥೆದ ಮೆಡಿಕಲ್ ಸೈನ್ಸ್ ಸಲಹೆಗಾರರು ಡಾಕ್ಟರ್ ವೆಂಕಟರಾಯ ಎಂ ಪ್ರಭು ಪಂತೆರು ಕುಡ್ಲದ ಕೆಎಂಸಿ ಆಸ್ಪತ್ರೆ ಡಾಕ್ಟರ್ ಕೆಆರ್ ಶೆಟ್ಟಿ ನೆಂಪುಗಾದ ನಡತಿನ ವೈದ್ಯರ್ನ ಸಮ್ಮನದ ಮರ್ಯಾದೆ ಲೇಸನ್ ಉದಿಪನ ಮಲ್ತದಾರ್ ಪಾತಿರಿಯರು. ಕುಡ್ಲದ ಕೆಎಂಸಿ ಆಸ್ಪತ್ರೆದ ನರವಿಜ್ಞಾನ ವಿಭಾಗದ ನಿಲೆಟ್ಟು ನರವಿಜ್ಞಾನ ವಿಭಾಗದ ಪ್ರೊಫೆಸರ್ ಕರಿದುಪೋಯಿನ ಕೆಆರ್ ಶೆಟ್ಟಿ ನೆಂಪುಗಾದ ಕೆಎಂಸಿ ನ್ಯೂರೋ ಅಪ್ಡೇಟ್ 2024 ಸಿಎಂಇ ಬೊಕ್ಕ ನ್ಯೂರಾಲಜಿ ವಿಭಾಗುಡು ಸೇವೆ ಸಂದಾಯಿನ ವೈದ್ಯರಿಗ ತಮ್ಮನ ಕಾರ್ಯಕ್ರಮ ಸೋಮವಾರ ನಡೆತಂಡು ಕಣಚೂರು ಸಂಸ್ಥೆದ ಮೆಡಿಕಲ್ ಸೈನ್ಸ್ ದ ಸಲಹೆಗಾರರು ಡಾಕ್ಟರ್ ವೆಂಕಟರಾಯ ಎಂ ಪ್ರಭು ಕಾರ್ಯಕ್ರಮ ಉದಿಪನ ಮಲ್ತೆರು. ವೆಂಕಟರಾಯ ಪ್ರಭು ಪಾತಿರ್ದು ನ್ಯೂರಾಲಜಿ ವಿಭಾಗಡು ಡಾಕ್ಟರ್ ಕೃಷ್ಣ ಶೆಟ್ರನ ಕೊಡುಗೆ ದಿಂಜ ಕೆಎಂಸಿ ಆಸ್ಪತ್ರೆ ಸೀಕದಕ್ಲೆನ ನಿಚ್ಚಲ ಎಡ್ಡೆ ಆರೈಕೆ ಮಲ್ತೊಂದುಂಡು ಆಸ್ಪತ್ರೆದ ಡಾಕ್ಟರ್ ನಕ್ಲೆನ ಪುಗಾರಿಯರು. ಮಾಹೆ ಕುಡ್ಲಾ ಕ್ಯಾಂಪಸ್ ದ ಪ್ರೊಫೆಸರ್ ವೈಸ್ ಚಾನ್ಸಲರ್ ಡಾಕ್ಟರ್ ದಿಲೀಪ್ ಜಿ ನಾಯಕ್ ಪಾತಿರ್ದು ಕೆಆರ್ ಶೆಟ್ಟಿಯರ್ನ ಸೇವಾ ಕಾರ್ಯನು ನೆಂಪು ಮಲ್ತೊಂಡಿರು. ಕೆಎಂಸಿ ಆಸ್ಪತ್ರೆ ಕುಡ್ಲದ ರೀಜನಲ್ ಸಿಒಒ ಸಗೀರ್ ಸಿದ್ದಿಕಿ ಪಾತಿರ್ದು ಕಾರ್ಯಕ್ರಮ ಉದ್ದೇಶಿಸಾದ ಪಾತಿರಿಯರು. ಡಾಕ್ಟರ್ ಕೆಆರ್ ಶೆಟ್ಟಿಯರ್ನ ಬೊಡೆದಿ ಮಾಲಿನಿ ಆರ್ ಶೆಟ್ಟಿಯರಿಗೂ ಕೆಎಂಸಿ ಸಂಸ್ಥೆದ ಆನಿಲಿಟ್ಟು ತಮ್ಮನದ ಮರ್ಯಾದೆ ಮಲ್ತೆರು. ನರವಿಜ್ಞಾನ ವಿಭಾಗಡು ದಿಂಜ ಸೇವೆ ಸಂದಾಯನ ಡಾಕ್ಟರ್ ಐ ಗೋಪಾಲ ಕೃಷ್ಣ ಭಟ್, ಡಾಕ್ಟರ್ ಎನ್ ಶಂಕರ್, ಡಾಕ್ಟರ್ ಸರೋಜಾ, ಡಾಕ್ಟರ್ ಕೆ ರವಿಶಂಕರ್ ನಾಯಕ್, ಡಾಕ್ಟರ್ ಲೇಖಾ ಪಂಡಿತ್, ಡಾಕ್ಟರ್ ರಾಜೇಶ್ ಶೆಟ್ಟಿ, ಡಾಕ್ಟರ್ ಸುರೇಶ್ ಬಿವಿ, ಡಾಕ್ಟರ್ ಅಕ್ಷಯ್ ಸಿ ಕೆದಂಬಾಡಿ ಮೊಕ್ಲೆಗೂ ತಮ್ಮನದ ಮರ್ಯಾದೆ ಮಲ್ತೆರು. ಕೆಎಂಸಿ ಕುಡ್ಲದ ಡೀನ್ ಡಾಕ್ಟರ್ ಬಿ ಉನ್ನಿಕೃಷ್ಣನ್, ನ್ಯೂರಾಲಜಿ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ಜೆ.ಕೆ. ಮಿಸ್ರಿ ಈ ಪೊರ್ತುಡಿತ್ತರು. If I went on to become the longest serving dean of KMC with a perfect 10 track record and maybe it's an all-time record. So yeah, for KMC Mangalore, I lay that success at the lotus feet of Dr. K.R. Shetty because he is the one who inspired all future administrators of KMC with his emphasis for objectivity, fairness and transparency in administration. And not only that, he was there for me, not many are aware. He was there for me anytime when I wanted. It was just a phone call away and he never would get irritated if I were to ask him for any guidance. So that was the relationship between Dr. K.R. Shetty and myself right to my years in administration. Out of my 36 years in the college, I was there in administration for 20 years, a decade each as associate dean and dean. So he was always there for guidance. I would say a kind of friend, philosopher and guide. MV Prabhu spoke about him because I was very happy to see that MV Prabhu is going to speak about K.R. Shetty because then nobody else has to have any questions or anything like that. He is the historian of KMC. All the 70 years is with him. So anything we used to travel together to Manipal and I used to tell him everything and forget because he'll remember. So that's one loss for me and for me I go to neurology once in a while. I forget things. And Dr. M.V. Prabhu is not there with me in fact longer, but we are good friends. So this is about Dr. K.R. Shetty and whatever Dr. M.V. Prabhu said, he was a man at this, whatever decision he took, he will stick to it because he takes a
a little longer time, but once he analyzes maybe small issues like ragging or something like that, he has his own views, he has his own things, and he'll not get biased by anybody. Growth in India because of multiple factors, and the prime factors being, the longevity of the life expectancy has gone up, and also the lifestyle diseases have gone up. So all this will lead to more burden of disease. So we need to come out with mechanism or models where we need to reach out to more people or upgrade our skills in such a way that we can treat more and more people. With the burden, it's not just the burden which is going to increase, also the complexity of the disease will also increase. So I think we need to have more and more such platforms to gear up for tackling that kind of a situation. ರಘುಪತಿ ಭಟ್ರಿಗೆ ಪಕ್ಷದ ಬೋಡಾಯಿನಾಥ ಅವಕಾಶ ತಿಕ್ಕದಂಡು ತಿಕ್ಕಿನಕ್ಳಿಗೆ ಬುಕ್ಕಲ ತಿಕ್ಕೊಡೊಂದು ಬಯಕುನ ಸರಿಯತ್ತಂದು ಬಿಜೆಪಿ ರಾಜ್ಯ ಗುರುಕಾರ್ಯರು BY ವಿಜಯೇಂದ್ರ ಪಂತೆರು ಒಡಿಪುಡು 6 ಸುದ್ದಿಗಾರರ ಪಾತಿರಿಯರು. ಬಿಜೆಪಿ ರಾಜ್ಯ ಗುರುಕಾರ್ಯರು BY ವಿಜಯೇಂದ್ರ ಸೋಮವಾರ ಒಡಿಪುಡು ಸುದ್ದಿಗಾರರ ಪಾತಿರಿದು ರಘುಪತಿ ಭಟ್ರಿಗೆ ಪಕ್ಷದ ಒವ್ವೆ ಅನ್ಯಾಯ ಆತಚಿ ಬೋಡಾಯಿನಾಥ ಅವಕಾಶ ತಿಕ್ಕದಂಡು ನನ್ನಲ ತಿಕ್ಕಿನಕ್ಲೆಗ್ ತಿಕ್ಕೊಡು ಪನ್ಪುನ ಸರಿಯತ್ತು. ರಘುಪತಿ ಭಟ್ ಗೆಂದದೇ ಗೆಂದುವೇರೆಂದು ಭ್ರಮೆಟುಲ್ಲೆರು. ಆಂಡ ಡಾಕ್ಟರ್ ಧನಂಜಯ ಸರ್ಜೀರೆಗ್ ಪದವೀಧರರು ಆಶೀರ್ವಾದ ಮಲ್ತೊಂದುಲ್ಲೆರು. ಸುರುತ ಸರ್ತಿ ಪಂತಗುಂತುದೆರು. ಸಜ್ಜನೆ ರಾಜಕಾರಣಿಯಿಂದ ಜನ ಪನೊಂದುಲ್ಲೆರು. ದಿಂಜ ಓಟು ದೆತ್ತದ ಆರು ಗೆಂದುವೇರೆಂದು ಪಂಡೆರು. ಬರವು ಕಲ್ಪನಕ್ಲೆನ ನೈಋತ್ಯ ವಿಧಾನ ಪರಿಷತ್ ಕ್ಷೇತ್ರುಡು ಬಿಜೆಪಿ ನಾಯಕರು ಕಾರ್ಯಕರ್ತರು ಒಗ್ಗಟ್ಟಾದ ಕೆಲಸ ಮಲ್ತೊಂದುಲ್ಲೆರು. ದೋಸ್ತಿ ಅಭ್ಯರ್ಥಿ SL ಭೋಜೇಗೌಡರು ಮಲ್ಲ ಅಂತರುಡು ಗೆಂದುವೆರು. ಒಂದಿಟ್ಟು ಒವ್ವೇ ಸಂಶಯ ಬೊಡ್ಚಿಂದ ವಿಜಯೇಂದ್ರ ಪಂಡೆರು. ಒಡಿಪು ಗ್ಯಾಂಗ್ ವಾರ್ಗ್ ಸಂಬಂಧಪಟ್ಟದ ಬಿಜೆಪಿ ಗುರುಕಾರ್ಯರು ಪಾತಿರ್ದು ಕರಾವಳಿ ಸೇರ್ದು ಇಡೀ ರಾಜ್ಯಡು ಕಾನೂನು ಎಡ್ಡೆ ವ್ಯವಸ್ಥೆ ಕೆಟ್ಟದಂಡು ಏರ್ಲ ಇಂಚಿನ ಬೋಡಾಂಡಲ ಮಲ್ಪೊಲಿ ಪನ್ಪುನ ವಾತಾವರಣ ಸೃಷ್ಟಿಯಾತಂಡು. ಸರ್ಕಾರದ ಅಲ್ಪಸಂಖ್ಯಾತರನ್ನು ಮೆಚ್ಚವನ ರಾಜಕಾರಣ ಪರಿಣಾಮನು ರಾಜ್ಯದ ಜನ ಎದುರ್ಸಾವುದುಲ್ಲೆರಿಂದ ಹರ್ಪಂಡೆರು. ದಾವಣಗೆರೆ ಜಿಲ್ಲೆದ ಚೆನ್ನಗಿರಿ ಪಟ್ಟಣಡು ಪೊಲೀಸ್ ಸ್ಟೇಷನ್ಗೆ ಪೊಗ್ಗುದು ಪೊಲೀಸರಿಗೆ ಪೆಟ್ಟುಪಾಡಿನ ಕೇಸು, ಹುಬ್ಬಳ್ಳಿಡು ನಡತಿನ ಕಿರ್ನ ಕೇಸು ಇಂಚ ಪಾಕ ಕೇಸುಲು ಕರಿನ ರಡ್ಡು ಮೂಜಿ ತಿಂಗಳು ನಡತಂದುಂಡು. ರಾಜ್ಯಡು ಓಟುಡು ಗೆಂದಿನ ಪಕ್ಷ ಅಧಿಕಾರಡು ಉಂಡು ಪನ್ಪುನೇನು ಜನಕ್ಕುಲು ಮದ್ದತುದೆರು. ಸರ್ಕಾರ ಬೊಕ್ಕ ಪೊಲೀಸ್ ಅಧಿಕಾರಿಲು ಗಟ್ಟಿ ಇಜ್ಜೆರಂದು ಲಕ್ಕದು ತೋಜೊಂದುಂಡು BY ವಿಜಯೇಂದ್ರ ಈವ್ರ ತೋಜಾಯಿರು. ರಘುಪತಿ ಭಟ್ರಿಗೆ ಪಕ್ಷದಿಂದ ಏನು ಅನ್ಯಾಯ ಯಾವತ್ತೂ ಕೂಡ ಆಗಿಲ್ಲ. ಸಾಕಷ್ಟು ಬಾರಿ ಅವಕಾಶ ಸಿಕ್ಕಿದೆ. ಇನ್ನು ಅನೇಕರಿಗೆ ಇನ್ನೂ ಕೂಡ ಅವಕಾಶ ಸಿಗಬೇಕಾಗಿದೆ. ಅವಕಾಶ ಸಿಕ್ಕಂಥವ್ರಿಗೆ ಸಿಗಬೇಕು ಅಂತ ಹೇಳಿದ್ರೆ ಅದು ಸರಿಯಲ್ಲ. ಅವ್ರ ಬಗ್ಗೆ ಇನ್ನೇನು ಹೆಚ್ಚೇನು ಮಾತನಾಡೋಕ್ಕೆ ಹೋಗೋದಿಲ್ಲ. ಯಾವುದೋ ಗೆಲ್ತೇನೆ ಅಂತಕ್ಕಂಥ ಭ್ರಮೆನಲ್ಲಿ ಅವ್ರು ಏನಿದ್ದಾರೆ. ಇವತ್ತು ನಮ್ಮ ಪಕ್ಷದ ಸಂಘಟನೆ ನೆನ್ನೆ ಚಿಕ್ಕಮಗಳೂರು, ಮೂಡಿಗೆರೆ, ಇವತ್ತು ಮಂಗಳೂರು ಮುಗಿಸ್ಕೊಂಡು ಇವತ್ತು ಉಡುಪಿಗೆ ಬಂದಿದ್ದೇನೆ. ನನಗೆ ಸಂಪೂರ್ಣ ವಿಶ್ವಾಸ ಇದೆ. ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಡಾಕ್ಟರ್ ಧನಂಜಯ ಸರ್ಜಿಯವರು ಇವತ್ತೆಲ್ಲರ ಆಶೀರ್ವಾದದಿಂದ ಇವತ್ತು ನಮ್ಮ ಅಭ್ಯರ್ಥಿಯಾಗಿದ್ದಾರೆ. ಗ್ರ್ಯಾಜುಯೇಟ್ಸ್ ಏನಿದ್ದಾರೆ, ಪದವೀಧರ ಏನಿದ್ದಾರೆ, ಅವ್ರಿಗೆ ಆಶೀರ್ವಾದ ಮಾಡ್ತಾಯಿದ್ದಾರೆ. ಮೊದಲ ಬಾರಿ ಚುನಾವಣೆ ಸ್ಪರ್ಧೆ ಮಾಡಿದರೂ ಸಹ ಒಬ್ಬ ಸಜ್ಜನ ರಾಜಕಾರಣಿಗಳು ಅಂಥೇಳಿ ಜನ ಮಾತನಾಡ್ತಾ ಇದ್ದಾರೆ, ಪದವೀಧರರು ಮಾತನಾಡ್ತಾ ಇದ್ದಾರೆ, ಸಂಪೂರ್ಣವಾಗಿ ಆಶೀರ್ವಾದ ಮಾಡ್ತಾರೆ. ದೊಡ್ಡ ಅಂತರದಲ್ಲಿ ಡಾಕ್ಟರ್ ಧನಂಜಯ ಸರ್ಜಿಯವರು ಗೆಲ್ತಾರೆ. ಮತ್ತೊಂದು ಕಡೆ ನಮ್ಮ ಭೋಜೇಗೌಡರು ಜಾತ್ಯತೀತ ಜನತಾದಳದ MLCಗಳಿದ್ದಾರೆ. BJP ಎಲ್ಲ ಮುಖಂಡರು, ನಮ್ಮ ಶಾಸಕರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ. ಭೋಜೇಗೌಡರು ಸಹ ದೊಡ್ಡ ಅಂತರದಲ್ಲಿ ಗೆಲ್ತಾರೆ. ಕಾನೂನು ಸುವ್ಯವಸ್ಥೆ ಕೇವಲ ದಕ್ಷಿಣ ಕನ್ನಡ ಅಥವಾ ಉಡುಪಿನಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಇವತ್ತು ಪ್ರಕರಣಗಳು ನಡೀತಾ ಇದೆ. ಇತ್ತೀಚೆಗೆ ದಾವಣಗೆರೆ ಜಿಲ್ಲೆ ಚನ್ನಗಿರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ಇರ್ಬೋದು, ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಪೊಲೀಸರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಪ್ರಕರಣ, ಹುಬ್ಬಳ್ಳಿನಲ್ಲಿ ಇವತ್ತು ಏನು ಕೊಲೆಗಳು ನಡೀತಾ ಇದೆ, ಗುಲ್ಬರ್ಗ, ಮತ್ತು ಅನೇಕ ಪ್ರಕರಣಗಳು ಕಳೆದ 2-3 ತಿಂಗಳಲ್ಲಿ ನಡೀತಾ ಇದೆ. ಈ ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಇದೆ ಅಂಥೇಳಿ ಜನ ಮರ್ತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಪೊಲೀಸ್ ಅಧಿಕಾರಿಗಳ ಒಂದು ವೈಫಲ್ಯತೆ, ಸರ್ಕಾರದ ವೈಫಲ್ಯತೆ ಕಾಣ್ತಾ ಇದೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿರ್ತಕ್ಕಂಥದ್ದು. ಯಾರು ಏನು ಬೇಕಾದರೂ ಮಾಡ್ಬೋದು ಅಂತಕ್ಕಂಥ ವಾತಾವರಣತೆ ನಿರ್ಮಾಣ ಆಗಿದೆ. ಮತ್ತು ಸರ್ಕಾರದ ಒಂದು ಅಲ್ಪಸಂಖ್ಯಾತ ತುಷ್ಟೀಕರಣದ ರಾಜಕಾರಣ ನಡೀತಾ ಇದೆ. ಇದರ ಪರಿಣಾಮ ಇವತ್ತು ರಾಜ್ಯದ ಜನರು ಅನುಭವಿಸ್ತಾ ಇದ್ದಾರೆ, ವ್ಯಥೆನ ಪಡ್ತಾ ಇದ್ದಾರೆ.
ಪ್ರಶಸ್ತಿಗಾದ ಬಯಕೆರಬಲ್ಲಿ ಪ್ರಶಸ್ತಿ ತಿಕ್ಕಜಿಂಡ ಕಲಾವಿದೆ ಎಲ್ಲಿಯ ಆಪುನನಿ ಇಜ್ಜಿಂದು ಯಕ್ಷಗಾನ ಕಲಾವಿದರು ಕೊಂಡದ ಕುಳಿ ರಾಮಚಂದ್ರ ಹೆಗಡೆ ಪಂತೆರು ಕುಡ್ಲದ ಅಡ್ಯಾರ್ ಗಾರ್ಡನ್ ನಡತಿನ ಯಕ್ಷಧ್ರುವ ಪಟ್ಲ ಸಂಭ್ರಮಡು ಯಕ್ಷಧ್ರುವ ಪಟ್ಲ ಪ್ರಶಸ್ತಿ 2024 ತಂದು ಅರ್ಪಾತಿರಿಯರು ಕುಡ್ಲ ಅಡ್ಯಾರದ ಅಡ್ಯಾರ್ ಗಾರ್ಡನ್ ನಡತಿನ ಯಕ್ಷಧ್ರುವ ಪಟ್ಲ ಫೌಂಡೇಶನ್ದ ಯಕ್ಷಧ್ರುವ ಪಟ್ಲ ಸಂಭ್ರಮ 2024 ಮುಗಿತಲ ಬೊಕ್ಕ ಯಕ್ಷಧ್ರುವ ಪಟ್ಲ ಪ್ರಶಸ್ತಿ ಕೊರ್ಪನ ಲೇಸ್ ನಡತಂಡ ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ದ ಮರ್ಯಾದೆ ಗುರ್ಕಾರ್ಯರು ಬೊಕ್ಕ ಮಹಾದಾನಿಲು ಕೂಳೂರು ಕನ್ಯಾಣ ಸದಾಶಿವ ಶೆಟ್ಟಿ ಮಹಾದಾನಿಲು ಬೊಕ್ಕ ಪ್ರಧಾನ ಸಂಚಾಲಕರು ಐಕಳ ಹರೀಶ್ ಶೆಟ್ಟಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ದ ಗುರ್ಕಾರ್ಯರು ಪಟ್ಲ ಸತೀಶ್ ಶೆಟ್ಟಿ ಇತದು ಬಿನ್ನೆರ್ನ ಒಟ್ಟು ಸೇರಿಕೆಡು ಯಕ್ಷಗಾನ ಕಲಾವಿದರು ಕೊಂಡದ ಕುಳಿ ರಾಮಚಂದ್ರ ಹೆಗಡೆರೆಗ್ 2024 ಸಾಲದ ಯಕ್ಷಧ್ರುವ ಪಟ್ಲ ಪ್ರಶಸ್ತಿ ಕೊರ್ದು ಮರ್ಯಾದೆ ಮಲ್ತಿರು ಕೊಂಡದ ಕುಳಿ ಪಾತಿರ್ದು ಪ್ರಶಸ್ತಿಗಾದ ಬಯಕೆರೆಬಲ್ಲಿ ಪ್ರಶಸ್ತಿ ತಿಕ್ಕಿಜಿಂಡ ಕಲಾವಿದೆ ಎಲ್ಲೇ ಆಪುನನೇ ಹೆಜ್ಜೆ ಪ್ರಶಸ್ತಿ ತಿಕ್ಕಿಜಿಂಡಲ ಬೊಕ್ಕರಿಯಾಗ ತಿಕ್ಕನಗ ನಂಗೆ ಖುಷಿ ಆವಡು ಈ ಪ್ರಶಸ್ತಿ ಎಂಕ ತಿಕ್ಕಿನಿ ಆತ್ಯಾತ್ ಎನ್ನ ಅಜ್ಜೇರು ಬೊಕ್ಕ ಗುರುರಾಮ ಹೆಗಡೆ ಏನನು ಬುಳೆಪಾಯಿನ ಕಾಳಿಂಗ ನಾವುಡೆಗೆ ತಿಕ್ಕುಡಾಯಿನ ಪ್ರಶಸ್ತಿ ಒಂದು ಪಂಡದು ಆರ್ಪಂಡೆರು ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಆಶೀರ್ವಚನ ಕೊರಿಯರು ಚಾರ್ಟರ್ಡ್ ಅಕೌಂಟೆಂಟ್ ದಿವಾಕರ್ ರಾವ್ ಬೊಕ್ಕ ಶೈಲಾ ದಿವಾಕರ್ ಮೊಕ್ಲೆಗ್ 2024 ಯಕ್ಷಧ್ರುವ ಮಹಾಪೋಷಕ ಪ್ರಶಸ್ತಿ ಕೊರ್ದು ಮರ್ಯಾದೆ ಮಲ್ತೆರು ಪಟ್ಲ ಯಕ್ಷಾಶ್ರಯ ಯೋಜನೆದಡಿಟ್ಟು ಇಲ್ಲ ಅಡಿ ಜಾಗಿದಾಂತಿನಕ್ಲಿಗ್ 5 ಲಕ್ಷ ರೂಪಾಯಿದ ಚೆಕ್ಲಿನ ಕನ್ನಡ ಸಿನಿಮಾ ನಟೆ ಕಿಚ್ಚ ಸುದೀಪ್ ಪಟ್ಟಿಯರು ಯಕ್ಷಗಾನ ರಂಗಭೂಮಿ ಭೂತಾರಾಧನೆ ಬೊಕ್ಕ ಕಂಬಳದ ಮೂಜರೆ ಸಾರದಾತ ಕಲಾವಿದರಿಗೂ ಅಪಘಾತ ಇನ್ಶೂರೆನ್ಸ್ ಯೋಜನೆ ಶಕ್ತಿದಾಂತಿನಕ್ಲಿಗ್ ಇಲ್ಲ ಕಟ್ಟರೆ ಸಹಾಯ ಪಣವು ವೈದ್ಯಕೀಯ ಸಹಾಯ ವೈದ್ಯಕೀಯ ಪರೀಕ್ಷೆ ಕನ್ನಡಕ ಕೊರ್ಪುನ ಇಂಚ ಬೇತೆ ಬೇತೆ ಸಮಾಜ ಸೇವಾ ಕಾರ್ಯಕ್ರಮಲು ಲೇಸ್ಡ್ ಅಟ್ಟಣೆ ಆದಿತ್ತಂಡ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕಿಯರು ಬೊಕ್ಕ ಮಹಾದಾನಿ ಪ್ರಧಾನ ಸಂಚಾಲಕಿಯರು ಶಶಿಧರ ಶೆಟ್ಟಿ ಬರೋಡ ಪ್ರಧಾನ ಕಾರ್ಯಂತರು ಪುರುಷೋತ್ತಮ ಭಂಡಾರಿ ಅಡ್ಯಾರ್ ಒತ್ತುಗೂರು ಕಾರ್ಯರು ಡಾಕ್ಟರ್ ಮನುರಾವ್ ಸಂಘಟನಾ ಕಾರ್ಯಂತರು ಕದ್ರಾ ನವನೀತ ಶೆಟ್ಟಿ ಪ್ರದೀಪ್ ಆಳ್ವ ಕದ್ರಿ ಇಂಚ ಪದಾಧಿಕಾರಿಲು ಈ ಪೊರ್ತುಡಿತ್ತೆರು ಕಲಾವಿದನಾದವ ಪ್ರಶಸ್ತಿಗಾಗಿ ಫೈಲನ್ನು ಹಿಡಿದು ರಾಜಕಾರಣಿಗಳನ್ನು ನೋಡುವುದು ಅಥವಾ ಇನ್ಫ್ಲುಯೆನ್ಸ್ ಮಾಡಿಸುವುದು ಇಂಥ ಕೆಲಸವನ್ನು ಖಂಡಿತ ಮಾಡಬಾರದು. ಪ್ರಶಸ್ತಿ ಸಿಗದೇ ಇದ್ರೆ ಕಲಾವಿದ ಸಣ್ಣವ ಆಗುವುದೇ ಇಲ್ಲ. ಒಂದೊಮ್ಮೆ ನಮಗೆ ಸಿಗಲಿಲ್ಲ ಅಂತ ಇಟ್ಕೊಳ್ಳೋಣ, ಆ ಪ್ರಶಸ್ತಿ ಮತ್ತೊಬ್ಬರಿಗೆ ಸಿಕ್ಕಿದೆ ಅಂತ ಸಂತೋಷ ಪಡಬೇಕು, ಅದೇ ಸಾಕಾಗ್ತದೆ. ಮತ್ತೆ ಇವತ್ತು ನನಗೆ ಸಿಕ್ಕಿರುವಂತಹ ಪ್ರಶಸ್ತಿ ಖಂಡಿತ ಇದು ನನಗೆ ಸಿಕ್ಕಿದ ಅಲ್ಲವೇ ಅಲ್ಲ, ನಮ್ಮ ಹಿರಿಯರಾಗಿರುವಂತ ಅಜ್ಜನೂ ಗುರುಗಳೂ ಆಗಿರುವಂತಹ ಕೊಂಡದಕುಳಿ ರಾಮೇಗಡಿಯವರಿಗೆ, ನನ್ನನ್ನು ಬೆಳೆಸಿರುವಂತಹ ಕಾಳಿಂಗನವರಿಗೆ ಇದು ಸಿಗಬೇಕಾದಂತಹ ಪ್ರಶಸ್ತಿ. ಒಂಜಾತೆ ಒಂಜಿ ಕಲಾವಿದನ ಮನಸ್ಸು ಎಂಚೊಂಡು ಒಂಜಾತೆ ಸಮಾಜದ ಕಟ್ಟ ಕಡೆ ವ್ಯಕ್ತಿ ಎಂದುಲೆ ಅಕ್ಲೆಗಳ ಒಂಜಾತ ಉಪಕಾರ ಒಂಜಿ ಮನಸ್ಸು ಉಂಡತ ಅವು ಬಾರಿ ಒಪ್ಪಿಗೆದ ವಿಚಾರ ಅಂದು ಅಂತೀರಿ ಉಣ್ಬೆ. ಕಲಾವಿದರಿಗೆ ಮಾತ್ರಿಗಳ ಅಂಚಿನ ಮನಸ್ಸು ಬರಂದ ಯಾನು ಕಲಾವಿದ ಅಂಡ ಯಾರಂದೇನ ಪಿರವಡು ಬಂಗದ ಕಲಾವಿರಿಗೆ ಅಂದಾಲನ ಬೆರಿ ಮುಳ್ಳ ಆವಳ್ಯ ಅಂದು ಒಂಜಾತೆ ಮಲ್ಲ ಪ್ರಯತ್ನ ಮಂಟೊಂಜಿ ಕಾರ್ಯೋಡು ಯಶಸ್ಸು ಆಯ್ನಂಚಿನ ಪಟ್ಲ ಕಂಡೋಡು ಎಡ್ಡೆ ಬುಳೆದೆ ಪೊಳಿ ಒಂದೊಂಜಿ ಪಾತೆರ ಉಂಡು. ಪಟ್ಲಾಡು ಮಾತ ಇಂಚಾಂದಕ್ಕೆ ಎಂಡ ಮೂಜಿ ಬುಳೆಲ್ಲ ಒಂಜೇ ಬುಳೆಟೆ ಬರ್ಪಣಿಗೆ ಅವು ಬಹುಶಃ ಈ ಪಟ್ಲ ಗುತ್ತದ ಈ ಬುಳೆ ಬೈದನಂದು ಈ ಯಕ್ಷಲ ಕೂಡ ಈ ಬುಳೆ ಬೈದನಂದು ಪಣ್ಯರೆ ನೆನಾತ ಸಂತೋಷ ಆವೊಂದುಂಡೆ. ತನಕ ದಾಲಣ್ಣ ಬತ್ತನೇನು ಸಮಾಜ ಕುರ್ದು ದಾಲಣ್ಣ ಮನ್ಪೋಳ್ಯ ಅಂತ ಈ ಸತ್ಯದ ಬೇತೆ ಬೇತೆ ಕಂಬಳದ ಬಗ್ಗೆ ಎಟ್ಲ ಒಂಜಿ ಆತ ನೆನಪುದಿ ಒಂದು ಅಕ್ಲೆಗ್ಲ ಒಂಜಿ ಆತ ಸೇವೆ ಬೇತೆ ಬೇತೆ ಭಾಗದ ಬಂಗದ ಕಲಾವಿದರ ನಾಡ್ದು ಬಂಗದ ಕ್ಲೀನ್ ನಾಡ್ದು ಒಂಜಿ ಆತ ಸಮಾಜಮುಖಿಯಾದ ಸೇವೆ ಮಲ್ಪನಂಚಿನ ಟ್ರಸ್ಟ್ ಗೊಂಜಿ ಅಭಿನಂದನೆ ಪಣ್ಯರೆ ನಾನು ಸಂತಸ ಪಡೆಪ ಅಭಿನಂದನೆ ಖಂಡಿತವಾದಲ್ಲ ಪನೋಡು. ಬೆಳ್ತಂಗಡಿ ತಾಲೂಕು ಕಲ್ಮಂಜ ಗ್ರಾಮದ ಮಿಯಾ ಪನ್ಪುನವಲು 4 ವರ್ಷದಂಬು ಬಜ್ಜೈ ಬೇರೆದರನ ಇಲ್ಲಡೆ ನುರ್ಕುದು ಇಲ್ಲಲ್ದಕ್ಲೇನು ಕಟ್ಟುಪಾಡದು ಲಕ್ಷಗಟ್ಲೆ ಬಿಲತ ಬಂಗಾರ ಪದ್ದೆ ಕಂಡದ ಕೊನತಿನ ಕೇಸಿಗೆ ಸಂಬಂಧಪಟ್ಟದು 3 ಆರೋಪಿಲಿನ ಪೊಲೀಸರು ಪತ್ತಿದರು.
4 ವರ್ಷ ದುಂಬು ಬೆಳ್ತಂಗಡಿ ತಾಲೂಕುದ ಕಲ್ಮಂಜ ಗ್ರಾಮದ ಮಿಯಾ ಪನ್ಪನವಲು ಬಜ್ಜೈ ಬೇರದರನ ಇಲ್ಲಡೆ ಪೊಗ್ಗುದು ಇಲ್ಲಲ್ದಕ್ಲೆನ ಕಟ್ಟುಪಾಡ್ದು ಬಂಗಾರು ಪದ್ದೆ ಕಂಡದು ಕೊನೆಯಿನ ಕಲ್ವೇರಿನ ಪೊಲೀಸರು ನಾಡು ಪತ್ತದೇರು ಮೂವೇರು ಆರೋಪಿಲು ತಿಕ್ಕಲ್ದು ಬೂರ್ದೇರು ಬಂಧನ ಆಯ್ನ ಆರೋಪಿಲಿಡ್ದು 8,42,000 ರೂಪಾಯಿ ಬೆಲೆತ ಸುತ್ತುಲೇನು ಪೊಲೀಸರು ಸ್ವಾಧೀನಗುದೆ ತೊಂದರು. ಈ ಬಗೆಟ್ಟು ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ರಿಷನ್ ಸಿಬಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಸುದ್ದಿಕೂಟ ನಡಪಾದು ಮಾಹಿತಿ ಕೊರಿಯರು. ಕೇಸಡು ಮುಂಡಾಜೆ ಗ್ರಾಮ ಕೂಳೂರುದ 40 ವರ್ಷ ಪ್ರಾಯದ ರಿಯಾಜ್ ಮೆಗ್ಗೆ 38 ವರ್ಷದ ನವಾಜ್ ಬೊಕ್ಕ ಬೆಂಗಳೂರದ 37 ವರ್ಷದ ಕೃಷ್ಣ ಪನ್ಪನಕ್ಲೆನು ಸ್ವಾಧೀನಗುದೆ ತೊಂದು ಬಾಕಿ ಆರೋಪಿಲೇನು ನಾಡುನ ಕಾರ್ಯ ದುಂಬರಿದನಂದಾರ್ ತೆರಿಪಾಯಿರು. ಕಲ್ಮಂಜ ಗ್ರಾಮ ಮಿಯಾದ 55 ವರ್ಷ ಪ್ರಾಯದ ಅಚ್ಯುತ ಭಟ್ ಪನ್ಪನರನ ಇಲ್ಲಡು 2020 ಜೂನ್ 26 ಅಪ್ಪೆ ಕಾಶಿಯಮ್ಮ ಮೆಗ್ಗೆನ ಬೊಡಿದಿ ಬೊಕ್ಕ 3 ಜೋಕುಲ್ನೊಟ್ಟಿಗೆ ಇಲ್ಲಡಿತ್ತೆರು. ನಡುರಾತ್ರೆ ನಾಯಿ ಕೊರೆಪುನ ಸೊರಕೇಂದು ಎದುರ್ದ ಬಾಕಿಲ್ ಬೊಕ್ಕ ಪಿರೋದ ಬಾಕಿಲ್ ದೆಪ್ಪುನಗ ದರುಡೆ ಕೋರೆರು ಉಲಾಯಿ ಪೊಗ್ಗುದು ಅಚ್ಯುತ ಭಟ್ ಬೊಕ್ಕ ಇಲ್ಲಲ್ದಕ್ಲೇನು ಕೈಕಾರು ಕಟ್ಟದು ಪಾಡ್ದು ಇಲ್ಲಡಿತ್ತಿನ 35 ಪವನ್ ಬಂಗಾರ್ ಬೊಕ್ಕ 1 ಕಿಲೋ ತೂಕದ ಬೊಳ್ಳಿದ ಪದ್ದೆ ಸೇರ್ನಂಚ ಒಟ್ಟು 12,40,000 ರೂಪಾಯಿ ಬೆಲೆತ ಸುತ್ತುಲಿನ ಕಂಡದು ಪದ್ರಾಡಾದಿತ್ತೆರು. ಈ ಬಗೆಟು ಧರ್ಮಸ್ಥಳ ಪೊಲೀಸರಿಗೂ ದೂರು ಕೊರ್ದಿತ್ತಂಡು. ಬೇತೆ ಬೇತೆ ನಮೂನಿಡ ತನಿಖೆ ಮಲ್ತಂಡಲ ಆರೋಪಿಲು ಬೊಕ್ಕ ಕಂಡದಿನ ಸುತ್ತಲಿನ ಬಗೆಟ್ಟು ಗುಟ್ಟು ಗೊತ್ತಾವಂದೆ ತನಿಖೆದ ಅಧಿಕಾರಿ ಸಂದೇಶ್ ಪಿಜಿ ಕೋರ್ಟ್ಗೂ ತತ್ಕಾಲದ ಸಿ ಅಕೇರಿದ ವರದಿ ಕೊರ್ದಿತ್ತೆರು. 2024 ಮೇ 22 ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಎಸ್ಐ ಅನಿಲ್ ಕುಮಾರ್ ಕೇಸ್ ಉಂಜೆಟ್ಟು ಸಂಶಯದ ವ್ಯಕ್ತಿ ಒರಿ ತಾನು ರಟ್ಟದಿನ ಬಂಗಾರ ಮಾರ್ಯರ ಪೋಪನ ಬಗೆಟ್ಟು ಮಾಹಿತಿ ಬತ್ತಿ ನೀಡಿದವ್ರ ಆರೋಪಿ ರಿಯಾಜನ ಸ್ವಾಧೀನಗೊದೆ ತೊಂದು ವಿಚಾರಣೆ ನಡಪಾನಗ ಕಲ್ಮಂಜ ದರೋಡೆ ಕೇಸ್ ಪಿದೈ ಬೈದಂಡು ಐತಂಚ ಮೂವೇರೇನು ಪತದನಂದು ಎಸ್ಪಿ ರಿಷಂತ್ ವಿವರ ಕೊರಿಯರು. ಬಂಧನ ಆಯ್ನಕ್ಲಿಡ್ದು 7,87,000 ರೂಪಾಯಿ ಅಂದಾಜು ಬೆಲೆತ ಒಟ್ಟು 104 ಗ್ರಾಂ ಬಂಗಾರ 30,240 ರೂಪಾಯಿ ಬೆಲೆತ 288 ಗ್ರಾಂ ಬೊಳ್ಳಿ ಬೊಕ್ಕ 25,000 ರೂಪಾಯಿ ಬೆಲೆತ ಬೈಕ್ ಸೇರ್ದು ಒಟ್ಟು 8,42,240 ರೂಪಾಯಿ ಬೆಲೆತ ಸ್ವತ್ತುನು ಸ್ವಾಧೀನಕ್ಕೂ ತೊಂದುಂಡು. ಆರೋಪಿಲೇನು ಕೋರ್టుಗೂ ಹಾಜರು ಮಲ್ತದಂಡು. ನಾಡುನ ಈ ಕಾರ್ಯಾಚರಣೆಡು ಪಾಲ್ದೆತ್ತೊನ್ನ ಕೂಟದಕ್ಲಿಗೆ ಬೇಗ ಇನಾಮು ಘೋಷಣೆ ಮಲ್ಪುಣುಂದು ಎಸ್ಪಿ ರಿಷನ್ ಸಿಬಿ ತೆರಿಪಾಯಿರು. ಜೋಕ್ಲೆನ ನನದ ಬರೋ ವರ್ಷ ಎಡ್ಡುಪುದಾದಿಟ್ಟಿಡು ಕುಡ್ಲ ಚಿಲಿಮಿದ ಓಂ ಶ್ರೀ ಮಠತ ನಿಲೆಟ್ಟು ಬರೋದಪ್ಪೆ ಸರಸ್ವತಿನ ಇಂಬುಗಾದು ಸಾರ್ವಜನಿಕ ಮಹಾ ಸರಸ್ವತಿ ಸೇರ್ದು ಶ್ರೀ ಚಕ್ರ ಪೂಜೆ ಸೋಮವಾರ ಕುಡ್ಲ ಉರುವ ಸ್ಟೋರ್ದ ಶ್ರೀ ಮಹಾಗಣಪತಿ ದೇವಸ್ಥಾನುಡು ನಡತಂಡು. ಕುಡ್ಲ ಉರುವ ಸ್ಟೋರುದ ಶ್ರೀ ಮಹಾಗಣಪತಿ ದೇವಸ್ಥಾನುಡು ಸೋಮವಾರ ಸಾರ್ವಜನಿಕ ಮಹಾ ಸರಸ್ವತಿ ಸೇರ್ದು ಶ್ರೀ ಚಕ್ರ ಪೂಜೆ ಅಟ್ಟಣೆ ಮಲ್ತದಿತ್ತೆರು. ನನದ ಬರವು ವರ್ಷ ಶುರುವಾಯರೆ ಇತ್ತದು ಜೋಕ್ಲಿನ ಬರವುದ ಎಡ್ಡೆದಿಟ್ಟಿಡು ಬರವುದ ಯಜಮಾನ್ದಿ ದೇವತೆ ಆದಿಪ್ಪುನ ಸರಸ್ವತಿನ ಇಂಬುಗಾದು ಉರುವ ಚಿಲಿಂಬಿದ ಓಂ ಶ್ರೀ ಮಠತ ನಿಲೆಟ್ಟು ಈ ಕಾರ್ಯಕ್ರಮ ಅಟ್ಟಣೆ ಆದಿತ್ತಂಡು. ಅಖಿಲ ಭಾರತೀಯ ಸಂತ ಸಮಿತಿದ ಕರ್ನಾಟಕ ರಾಜ್ಯ ಗುರುಕಾರ್ಯರು ಓಂ ಶ್ರೀ ಮಠಾಧಿಪತಿ ಮಹಾಮಂಡಲೇಶ್ವರ ಸ್ವಾಮಿ ಓಂ ಶ್ರೀ ವಿದ್ಯಾನಂದ ಸರಸ್ವತಿ ಇತದು ಮಠದ ಮಾತಾಶ್ರೀ ಓಂ ಶ್ರೀ ಶಿವಜ್ಞಾನಮಯಿ ಸರಸ್ವತಿ ದುಂಬಾಳ್ತೆಡು ಬರವು ಸುರುಮಲ್ಪನ ಈ ಕಾರ್ಯಕ್ರಮ ನಡತಂಡು. ಜೋಕ್ಲೆನ ಒಟ್ಟುಗೂ ಅಕ್ಲೆನ ಅಪ್ಪೆ ಅಮ್ಮೇರು ಕಾರ್ಯಕ್ರಮಟ್ಟು ಪಾಲ್ದೆತ್ತೊಂಡೆರು. ಪೊಡಿ ಜೋಕ್ಲೆಗ್ ಅರಿಟು ಅಕ್ಷರ ಬರೆಯರ ಕಲ್ಪಾದು ಬೂಕು ಪಟ್ಟದು ಸ್ವಾಮೀಜಿ ಬೊಕ್ಕ ಮಾತಾಶ್ರೀ ಆಶೀರ್ವಾದ ಮಲ್ತೆರು. ಬರೋದಪ್ಪೆ ಸರಸ್ವತಿ ಜೋಕ್ಲೆಗ್ ಬರವು ತಿಕ್ಕುನಂಚ ಮಲ್ಪಡುಂದು ಎಡ್ಡೆಪ್ಪು ಬಯಕಿಯರು. ಉರುವ ಸ್ಟೋರು ಶ್ರೀ ಮಹಾಗಣಪತಿ ದೇವಸ್ಥಾನದ ಆಡಳಿತ ಮಂಡಳಿ ಗುರ್ಕಾರ್ಯರು ಎಸ್ ಸುರೇಂದ್ರ ರಾವ್, ಕಾರ್ಯಂತರು ಆಶಾ ಜಗದೀಶ್, ಸದಸ್ಯರು ರಾಜ್ಗೋಪಾಲ್ ಶೆಟ್ಟಿ, ಎಂ ರಾಜೇಶ್, ಕುಶಾಲಪ್ಪ ಗೌಡ ಬಿನ್ನಿರಾದು ಪಾಲ್ದೆತ್ತೊಂಡೆರು. ಊರದ ಸುತ್ತಮುತ್ತದ ಭಕ್ತರು ಈ ಪುರ್ತುಡು ಒಟ್ಟಿಗಿತ್ತೆರು. ನಮ್ಮ ರಾಜಗಣಪತಿಯ ದೇವಿ ಸರ್ವ
ಉಂಟು ಅಲ್ಲಿಂದ ಪ್ಯಾಕೆಟ್ ಮಸಾಲ ಇದು ಬೆಳಿಗ್ಗೆ ತಲೆಯಲ್ಲಿ ಹಾಕಿ ಓಂ ಮದುವೆ ಮಾಡಿ. ಮಕ್ಕಳು ಇಲ್ಲಿ ಒಂದು ವಿದ್ಯಾರಂಭ ಮಾಡುವಂಥ ಅವಕಾಶವನ್ನು ಬರುವ ವರ್ಷದಿಂದ ಆಗಲಿ ಹಾಗೆ ಖಂಡಿತ ಆಗಲಿ. ಯಾವಾಗಲೂ ಈ ಮಹಾಶಕ್ತಿ ರಾಜ ಗಣಪತಿ ಕಾಲಕಾಲಕ್ಕೆ ವಿದ್ಯಾಗಣಪತಿ ಆಗ್ತಾನೆ. ಯಾಕಂದರೆ ಪ್ರತಿಯೊಂದು ಮಕ್ಕಳು ಕಲಿಬೇಕಾದರೆ ಗಣಪತಿ ಆಶೀರ್ವಾದ ಬೇಕು. ಮಕ್ಕಳಿಗೆ ಅಭ್ಯಾಸ ಅದು ಮಾತ್ರ ಅಲ್ಲದೆ ಎಲ್ಲ ಮಕ್ಕಳು ತಾಯಂದಿರೊಟ್ಟಿಗೆ ಬಂದಿದ್ದಾರೆ. ತಾಯಿಯೇ ಮೊದಲ ದೇವರು, ಮನೆಯೇ ದೇಗುಲ. ಆ ದೇಗುಲ, ಮನೆ ಎಂಬ ದೇಗುಲದಲ್ಲಿ ತಾಯಿ ಆಶೀರ್ವಾದ, ತಾಯಿ ಅಂದರೆ ಗುರು. ನಾವು ಯಾವಾಗಲೂ ಮುಂಚೆ ಹೇಳೋದು ಓಂ ಶ್ರೀ ಗುರುಭ್ಯೋ ನಮಃ. ಅದೇ ರೀತಿ ನಮ್ಮ ಗುರುಗಳು ಸಹ ಇದ್ದಾರೆ ಇವತ್ತು ನಮ್ಮೊಟ್ಟಿಗೆ. ಅವರೆಲ್ಲ ಆಶೀರ್ವಾದದಿಂದ ಈ ಮಹಾಶಕ್ತಿ ರಾಜ ಗಣಪತಿಯ ಸಮ್ಮುಖದಲ್ಲಿ, ಸನ್ನಿಧಿಯಲ್ಲಿ, ಸಾನ್ನಿಧ್ಯದಲ್ಲಿ ಆ ಮಕ್ಕಳೆಲ್ಲ ವಿದ್ಯಾಭ್ಯಾಸಕ್ಕೆ ಕಲಿಸಿದ್ದಾರೆ. ಅದು ಮಾತ್ರ ಅಲ್ಲ, ಆ ಎಲ್ಲ ಮಕ್ಕಳಿಗೆ ಆ ಮಹಾಶಕ್ತಿ ರಾಜ ಗಣಪತಿ ಅದರ ಶ್ರೀಚಕ್ರ ಪೂಜೆ, ಅದರಲ್ಲಿ ದೇವಿಯನ್ನು ಆಹ್ವಾನ ಮಾಡಿ ಮಕ್ಕಳಿಗೆ ಆಶೀರ್ವಾದ ಮಾಡಿದ್ದಾರೆ. ಎಲ್ಲ ರೀತಿಯ ಎಲ್ಲ ಮಕ್ಕಳಿಗೂ ಪ್ರತಿ ವರ್ಷ ಇದೇ ರೀತಿ ದೇವರು ನಡೆಸಬೇಕು ಅಂತೇಳಿ ಆ ಮಹಾಶಕ್ತಿ ರಾಜ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಭಾರತದ ಸಂಸ್ಕೃತಿಯನ್ನು ಕಾಪಾಡಬೇಕಾದ ನಮ್ಮೆಲ್ಲರ ಕರ್ತವ್ಯ. ಅದನ್ನು ಉಳಿಸಿಕೊಂಡು ಹೋಗಬೇಕಾದ್ರೆ ನಮ್ಮ ಮಕ್ಕಳು ಸಂಸ್ಕೃತಿಯ ರೀತಿಯಲ್ಲಿ ಮುಂದೆ ಬರಬೇಕು. ಆ ಭಾರತೀಯ ಸಂಸ್ಕೃತಿಯ ರೀತಿಯಲ್ಲಿ ಅವರಿಗೆ ವಿದ್ಯಾರಂಭ ಹಾಗೂ ಶಿಕ್ಷಣವನ್ನು ಸಿಕ್ಕಬೇಕಾದ್ದು ನಮ್ಮ ಒಂದು ವಿಶೇಷವಾದ ಕಾರ್ಯ. ಅದಕ್ಕೆ ಬೇಕಾಗಿ ಮಕ್ಕಳ ಪ್ರಥಮ ಗುರು ಅಂದರೆ ಅವರ ತಾಯಿ. ಆಗ ಮನೆಗಳಲ್ಲಿ ನಮ್ಮ ಸಂಸ್ಕೃತಿಯನ್ನು ಬೆಳಿಬೇಕು. ನಮ್ಮ ಮಕ್ಕಳು ಪಾಶ್ಚಾತ್ಯ ಸಂಸ್ಕೃತಿಗಳಿಂದ ಜಾಸ್ತಿಯಾಗಿ ನಮ್ಮ ಸಂಸ್ಕೃತಿಯಲ್ಲಿ ಬಂದು ವಿಶ್ವಗುರುಗಳಾಗುವ ರೀತಿಯಲ್ಲಿ ನಮ್ಮ ಮಕ್ಕಳು ಮುಂದೆ ಬರಬೇಕಾದ್ರೆ ಅದಕ್ಕೆ ಮಾರ್ಗನಿರ್ದೇಶ ಕೊಡಬೇಕಾದ ಕರ್ತವ್ಯವನ್ನು ಪ್ರತಿಯೊಂದು ಮಠಗಳಿಗಿದ್ದೆ, ಪ್ರತಿಯೊಂದು ಗುರುಗಳಿದ್ದೆ. ನಾವು ಮಂಗಳೂರು ವಂಶಿ ಮಠ ಚಿಲಂಬಿ, ಅದೇ ಪುರಾತನವಾದ ಸಾಂಪ್ರದಾಯಿಕ ಮಠ ಮೂಲಮಠ ಕಾಸರಗೋಡು ಪೆರಿಯಲ್ಲಿ ಶ್ರೀಚಕ್ರ ಆರಾಧನೆ ಮಾಡುವವರು, ಶ್ರೀವಿದ್ಯಾ ಪರಂಪರೆಯಲ್ಲಿ ಇದ್ದವರು. ಅದು ನಮ್ಮಲ್ಲಿ ವಿಶೇಷ ಅಂದರೆ ಋಷಿ ಪರಂಪರೆಯಲ್ಲಿ ನಾವು ದಂಪತಿಗಳಾಗಿ ಸನ್ಯಾಸವನ್ನು ಸ್ವೀಕಾರ ಮಾಡೋ ಹಳೆ ಪರಂಪರೆಯಲ್ಲಿ ಇದ್ದ ಕ್ರಮ. ಆ ಕ್ರಮದಲ್ಲಿ ನಾವು ಅನೇಕ ಪೂಜಾದಿಗಳು ಬೇರೆ ಬೇರೆ ಜಾಗೆಯಲ್ಲಿ ಮಾಡ್ತಾ ಇದ್ದೇವೆ. ಇವತ್ತಿನ ವಿಶೇಷ ಅಂದರೆ ಇಲ್ಲಿ ಉರ್ವದಲ್ಲಿರುವಂತಹ ಮಹಾಗಣಪತಿ ಕ್ಷೇತ್ರದಲ್ಲಿ ಒಂದು ಮಹಾ ಸರಸ್ವತಿ ಪೂಜೆ, ನವಾವರಣ ಶ್ರೀಚಕ್ರ ಸಮೇತವಾಗಿ ಮಹಾ ಸರಸ್ವತಿ ಪೂಜೆಯನ್ನು ಮಾಡಬೇಕಂತೇಳಿ ನಿರ್ಣಯ ಮಾಡೋ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಅನುಮತಿಯನ್ನು ಕೇಳೋ ಸಮಯದಲ್ಲಿ ಯಾವುದೇ ತೊಂದರೆಗಳಿಲ್ಲದೆ, ಯಾವುದೇ ಅಭ್ಯಂತರವಿಲ್ಲ, ಇಲ್ಲಿ ಸಂಪೂರ್ಣವಾಗಿ ನಮ್ಮ ಬೆಂಬಲ ಇದೆ, ನೀವು ಇಲ್ಲಿ ನಡೆಸ್ಬೋದು ಅನ್ನುವಂತಹ ಒಂದು ಮಾತು ನಮಗೆ ಇಲ್ಲಿಂದ ಸಿಕ್ಕಿ ಬಂದರೆ ತುಂಬ ಸಂತೋಷ ಆಗಿದೆ. ಅದೇ ರೀತಿಯಲ್ಲಿ ಅಧ್ಯಕ್ಷರು, ಇಲ್ಲಿರುವಂಥ ಅರ್ಚಕರು, ಈ ಕಮಿಟಿಯಲ್ಲಿರುವಂಥ ಎಲ್ಲರೂ ಸಹಕರಣೆ ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ಬಂದಿರುವಂತಹ ಎಲ್ಲ ಮಕ್ಕಳಿಗೂ ವಿದ್ಯೆ ಸಂಬಂಧವಾಗಿ ದೇವಿಯ ಪ್ರಾರ್ಥನೆ ಅರ್ಚನೆಗಳು ಮಾಡಲಿಕ್ಕೂ ಒಂದು ಅವಕಾಶ ಮಾಡಿ ಕೊಟ್ಟಂಥ ಈ ಕ್ಷೇತ್ರಕ್ಕೂ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮ ಇಷ್ಟು ಬೇಗನೆ ಅಂದರೆ ಒಂದು 23ನೇ ತಾರೀಕು 24ನೇ ತಾರೀಕು ಡಿಸೈಡ್ ಮಾಡಿದಷ್ಟೇ, ಇಷ್ಟು ಬೇಗದಲ್ಲಿ ಇಷ್ಟು ಚೆನ್ನಾಗಿ ಆಗ್ತದೆ ಅಂತ ನಮಗೆ ಗೊತ್ತಿರಲಿಲ್ಲ ಇತ್ತು. ಪ್ರತಿ ವರ್ಷ ಕೂಡ ಇಲ್ಲಿಯೇ ಆ ಒಂದು ಸರಸ್ವತಿ ಪೂಜೆ ನಡೆಯುತ್ತೆ. ಎಲ್ಲ ಮಕ್ಕಳು ಕೂಡ ಇಲ್ಲಿ ಬಂದು ಅವರ ಸ್ವಾಮೀಜಿ ಮತ್ತು ಅಮ್ಮನಿಂದ ಅನುಗ್ರಹ ಪಡ್ಕೊಳ್ಬೋದು. ದುಂಬು ನಾಗಗು ಅರೆಗಾಲುಡು ಪೇರು ಮೈತೊಂದಿತ್ತೆರು ಪನ್ಪುನೆಕ್ ಸಾಕ್ಷಿ ಪನ್ಪುನಂಚ ಕಾಪು ತಾಲೂಕು ಕುತ್ಯಾರು ಕೈತಲ್ದ ಮೂಲೊಟ್ಟುಗುತ್ತು ನಾಗಬನಟು ಬೇಸ್ಯ ತಿಂಗೊಲ್ದ ಸುರೂತ ಗುರುವಾರ ವಿಶೇಷ ನಾಗಾರಾಧನೆ ನಡೆತೊಂದುಂಡು. ಮೊಗೇರಾ ಸಮುದಾಯದ ಕುಲು ಈ ನಾಗಬನಟು ಆರಾಧನೆ ಮಲ್ತೊಂದು ಬೈದಿರು. ಒಡಿಪು ಜಿಲ್ಲೆ ಕಾಪು ತಾಲೂಕುದ ಕುತ್ಯಾರ್ ಕೈತಲ್ದ ಮೂಲೊಟ್ಟು ಗುತ್ತು ನಾಗಬನಟು ವರ್ಷಗುರ ತುಳು ತಿಂಗೋಲು ಬೇಸಿಯದ ಸುರುತ ಗುರುವಾರ ವಿಶೇಷ ನಾಗಾರಾಧನೆ ನಡೆತ ಬೈದನು. ಪರಿಶಿಷ್ಟ ವರ್ಗದ ಬೇತು ಜಿಲ್ಲೆಲಿನ
ಮೊಗೇರೆರು ಈ ಮೂಲೊಟ್ಟು ನಾಗಬನಟು ಆರಾಧನೆ ಮಲ್ತೊಂದು ಬೈದೆರು. ದುಂಬುದ ಕಾಲುಡು ಮಾರಿ ದುಂಬುದ ಪೊರ್ತುಡು ನಾಗಗ್ ಸಂಪು ಮಲ್ಪೆರೆ ಅರೆಗಲಡು ನಾಗಗ್ ಪೇರ್ ಮೈತೊಂದಿತ್ತೆನಂದು ಪನ್ಪುನೇಕ ಸಾಕ್ಷಿದಂಚ ಈ ಕ್ರಮ ಪಿರಾಕದ ಕಾಲುಡ್ದಿಂಚ ವರ್ಷಗುರ ನಡೆತು ಬೈದೆರು. ಪ್ರಕೃತಿದ ಮಟ್ಟೆಲಡು ನಾಗಬನ ಐತ ಮೂಲ ಸೊರ್ಪನು ಉರಿತೊಂದು ಬೈದೆರು. ಮುಲ್ಪ ನಾಗರ ಪಂಚಮಿಗಾವಡು ಅತ್ತಂಡ ಮೊಗೆರೆರು ಬೈಕಿನ ಒವ್ವೇದಿನ ಮುಲ್ಪ ತಂಬಿಲ ಕರಿಪೆರೆ ಇಜ್ಜಿ. ಮೊಗೆರ ಸಮಾಜದ ಪದ್ನಾಜಿ ಬರಿ ಮಾಗಣದ ಪ್ರಧಾನ ನಾಗಬನ ಉಂದುವಾದಿತದ ವರ್ಷದ ಈ ಆರಾಧನೆ ಪಿರಾಕದ ಕಾಲೊಡ್ದಿಂಚ ನಡತು ಸಂಪ್ರದಾಯಡು ಬೈದನು. ಶಿವಸೊರ್ಪು ಬ್ರಹ್ಮ ಮುರ್ಗೇರ್ಕಳ ದೈವಸ್ಥಾನದ ಗುರಿಕಾರ್ಯರಿಗೂ ಮಾತ್ರ ಈ ನಾಗಬನಟು ಪೇರ್ ಮೈತದ ತಂಬಿಲ ಕರಿಪುನ ಅಧಿಕಾರ ಉಂಡು. ಪತ್ತನಾಜ್ ಹಿಡಿದು ಒಂಜಿ ದಿನ ದುಂಬು ಬೇಸ್ಯ ತಿಂಗೊಲ್ದ ಸುರುತ ಗುರುವಾರ ಈ ವಿಶೇಷ ನಾಗಾರಾಧನೆ ನಡಪಾಯಿರು. ಕಾಸರಗೋಡು ಬತ್ತಿನ ಕಾರವಾರ ಮುಟ್ಟದ ಬೇತೆ ಬೇತೆ ಜಿಲ್ಲೆಲಿಡ್ದು ಬತ್ತಿನ ಮೊಗೇರ ಸಮಾಜದ ಭಕ್ತರು ಆನಿಕಾಂಡೆ ಮೂಲೊಟ್ಟು ಗುತ್ತು ಮೂಲ ಇಲ್ಲಡೆ ಪೋದು ಗುವೆಲ್ದ ನೀರು ಪರ್ದು ಪೂಜೆ ಮಲ್ತದು ಐಡ್ದು ಬೊಕ್ಕ ನಾಗಬನ ಶುದ್ಧ ಮಲ್ತದು ಮುರಿ ಪನ್ಪುನ ಕರಟ್ ತಯಾರು ಮಲ್ಪುನ ನಾಗನ ಪಾಪಿಡು ವಿಶೇಷ ನಾಗಾರಾಧನೆದ ತಂಬಿಲ ಕರಿತೆರು. ಇಡೆಗು ಇನಿತ ನಮ್ಮ ಕುಡ್ಲಾ ತುಳು ವಾರ್ತೆಲು ಮುಗಿಂಡು ನನೆಲೈತೆ ಪೊರ್ತುಗು ನಮ್ಮ ಕುಡ್ಲಾ ತುಳು ವಾರ್ತೆಲು ಸೊಲ್ಮೆಲು.